ಸೋಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಕರ್ನಾಟಕ ರಾಜ್ಯ ವಿಧಾನಮಂಡಲದ ಮರಿಯಲದ ಅಧಿವೇಶನ ಸೋಮವಾರ ಶುರು ಆದಿತ್ತಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಶುಕ್ರವಾರ ಅರಣ ದಾಖಲೆದ 14ನೇ ರಾಜ್ಯ ಬಜೆಟ್ನು ವಿಧಾನಸಭೆಟ್ಟು ದುಂಬುದಿಯರು. ಪಂಚ ಗ್ಯಾರಂಟಿ ಯೋಜನೆಗಳಿಗೆ ಕಾಸು ಜೋಡಿಸವನ ಜವಾಬ್ದಾರಿದ ಒಟ್ಟಿಗೂ ಸಿದ್ದರಾಮಯ್ಯರು ರಾಜ್ಯ ಬಜೆಟ್ ದುಂಬುದಿದ್ದೀರು. ಅಂದಾಜಿ 3,27,000 ಕೋಟಿ ರೂಪಾಯಿ ಬಜೆಟ್ನ್ನು ದುಂಬುದಿದ್ದಿದ್ದು ಹೆಚ್ಚಿನ ಅಂಶ ಗ್ಯಾರಂಟಿ ಕೇಂದ್ರೀಕೃತ ಬಜೆಟ್ ಆದುಕೊಂಡು ಸಿದ್ದರಾಮಯ್ಯ ದುಂಬಾಳಿಸಿದ ಕಾಂಗ್ರೆಸ್ ಸರ್ಕಾರದ 2023-24 ಸಾಲದ ಹೊಸ ಬಜೆಟ್ ಒಂದು ಆದುಂಟು. ನಾಳೆ 9 ತಿಂಗಳದ ರಾಜ್ಯದ ಬಜೆಟ್ದ ಲೆಕ್ಕನು ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವಿಧಾನಸಭೆ ಅಧಿವೇಶನೋಡು ದುಂಬುದಿದ್ದೀರು. ಹೊಸ ಯೋಜನೆಗಳಿಗೆ ಬೋಡಾಯಿನ ತೆರಿಗೆ ಒಟ್ಟು ಮಲ್ಪನೆಯನ್ನು ಎಂಚ ಜೋಡಿಸಾವರ ಪಂಪನೆತ ಬಗೆಟ್ ಈ ಬಜೆಟ್ ಆರು ಉತ್ತರ ಕೊಡ್ತಾರೆ. ಸಿದ್ದರಾಮಯ್ಯರು ಶುಕ್ರವಾರ ದುಂಬುದಿನ ಬಜೆಟ್ ಮೀನುಗಾರಿಕಾ ಬೋಟುಲೆಗೆ ಡೀಸೆಲ್ ಮಿತಿ ಏರ್ತೆ, ಮೀನುಗಾರ ಪುಂಜಲೆಗೆ ಕುರುಪುನ ಸಾಲದ ಮಿತಿ ಏರ್ತೆ, ಕೊಡಗು ಕಾರಾವರ ಜಿಲ್ಲಾಸ್ಪತ್ರೆದ ಮಿತ್ತ ಮಟ್ಟಗೂ ಅಬಕಾರಿ ತೆರಿಗೆ 20% ಏರ್ತೆ ಮಲ್ತದಂಡೆ. ನಮ್ಮ ಮೆಟ್ರೋಗೂ 30,000 ಕೋಟಿ ರೂಪಾಯಿ ಅನುಗ್ರಹ ಯೋಜನೆ ಪಿರ ಜಾರಿಗೆ ಪೆತ್ತ ಎರ್ಮೆ ಬೋರಿ ಒರೊಡ್ದೊರನೆ ಸಹಿತನ 10,000 ರೂಪಾಯಿ ಪರಿಹಾರ ಒದಗಾವಂಡು. 7 ಕುರಿ ಸಹಿತನ 5,000 ರೂಪಾಯಿ ಪರಿಹಾರ ಕೊರಕೊಂಡು ರೈತರನ್ನ ಉತ್ಪತ್ತಿ ಮಾರುನೆಕ್ ನಂದಿನಿ ಬ್ರ್ಯಾಂಡ್ ದಂಚ ವ್ಯವಸ್ಥೆ ಮಲ್ಕೊಂಡು ಸಮಾಜ ಕಲ್ಯಾಣ ಇಲಾಖೆಗೆ 11,173 ಕೋಟಿ, ತೆನಸು ಇಲಾಖೆಗೆ 10,450 ಕೋಟಿ, ಇಂದಿರಾ ಕ್ಯಾಂಟೀನ್ಗೆ 100 ಕೋಟಿ ರೂಪಾಯಿ, ಐನ್ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ರೂಪಾಯಿ, ಬೆಂಗಳೂರಿಗೂ 45,000 ಕೋಟಿ ರೂಪಾಯಿ ಅನುದಾನ ದೆತ್ತುದೀನಂಚ ಪಾಕ ವಿಚಾರಗಳು ಬಜೆಟ್ ಉಂಟು. ಕೃಷಿ ಯಂತ್ರ ಸಾಧನೆಲೇನು ಬಾಡಿಗೆ ಕೂರ್ಪಣ ಯೋಜನೆ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಸ್ಥಾಪನೆಗೆ ಕ್ರಮ, 100 ಹಬ್ಲೆಗೆ 50 ಕೋಟಿ ರೂಪಾಯಿ, ರೈತರಿಗೆ ಪುಜ್ಜ ಬಡ್ಡಿಡು ಸಾಲ ಮಿತಿ 3,5 ಲಕ್ಷ ರೂಪಾಯಿಗೆ ಏರ್ತೆ, ದಿಂಜಕಾಲದ ಸಾಲ ಮಿತಿ 10 ಲಕ್ಷದ 17 ಲಕ್ಷಕ್ಕೆ ಏರ್ತೆ, ಗುಡ್ಡೆಕಾಡು ಪ್ರದೇಶದ ರೈತರಿಗೆ ಪಿಕ್ ವ್ಯಾನ್ ದೆತೊನೆರೆ 7 ಲಕ್ಷ ಮುಟ್ಟ ಸಾಲ, ವೈಟ್ ಟ್ಯಾಪಿಂಗ್ ಮಾರ್ಗಾಭಿವೃದ್ಧಿ ನಗರೋತ್ಥಾನ ಯೋಜನೆಯಲ್ಲಿನ ಘೋಷಣೆ, ಲೋಕೋಪಯೋಗಿ ಇಲಾಖೆಗೆ 10,143 ಕೋಟಿ ರೂಪಾಯಿ ಅನುದಾನ ಇಂಚ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಬಜೆಟ್ ಒದಗಾದಿರು. ಬಂಟ್ವಾಳ ತಾಲೂಕು ಸಜಿಪ 300 ಗ್ರಾಮದ ನಂದಾವರದ ಪಾಕ ಇಲ್ಲಿಲು ಇತ್ತನ ಜಾಗಿಡು ಇಲ್ಲು ಒಂಜಿಕೆ ಗುಡ್ಡೆ ಬಿಚ್ಚಿದು ಬುರ್ದು ಇಲ್ಲದ ಉಲ ತಿಕ್ಕಲ್ದು ಬುರ್ನ ರಡ್ ಪೊಂಜರೆಡು ಓರ್ತಿ ತೀರ್ನ ಬೇಜಾರ್ದ ಸಂಗತಿ ನಡೆತದಂಡು. ತೀರ್ನ ಪೊಂಜೆನು ನಂದಾವರ ಮೊಹಮ್ಮದ್ ಪನ್ಪನಾರಿನ ಬುಡಿದಿ 49 ವರ್ಷ ಪ್ರಾಯದ ಜರೀನಾ ಅಂದು ಗುರುತು ಮಲ್ತದೇರು. 20 ವರ್ಷ ಪ್ರಾಯದ ಶಫಾ ಪನ್ಪನ ಜವಂದಿಗೂ ಜೋರು ಪೆಟ್ಟಾದಿತ್ತು. ಅರೆನ ಆಸ್ಪತ್ರೆಗೆ ಸೇರ್ಸಾದೇರು. ಊರುದಕ್ಲು ಗಂಟೆಗಟ್ಟಲೆ ರಕ್ಷಣಾ ಕಾರ್ಯೋಡು ಸಹಕಾರ ಕೊಡ್ದಿತ್ತೇರು. ಬಂಟ್ವಾಳ ಅಗ್ನಿಶಾಮಕ ದಳ ಅಧಿಕಾರಿಗಳು ಪೊಲೀಸರು ತಾಲೂಕು ಆಡಳಿತದ ಬೇರೆದಕ್ಲು ಜಾಗೆಗೆ ಭೇಟಿ ಕೊಡ್ದಿತ್ತೇರು. ಗುಡ್ಡೆ ಜರಿದು ಬೂರ್ದು ಪುಂಜು ತೀರ್ನ ಜಾಗೆಗೂ ಶುಕ್ರವಾರ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಭೇಟಿ ಕೊಡ್ದು ಪುಂಜಿನ ಸಂಸಾರಗೂ 5 ಲಕ್ಷ ರೂಪಾಯಿ ಪರಿಹಾರ ಬುಕ ಇಲ್ಲು ರಿಪೇರಿಗೆ 1,20,000 ರೂಪಾಯಿನ ಸರ್ಕಾರದ್ದು ಕೊರ್ಪುಣುವುದು ಭರವಸೆ ಕೊರಿಯರು. ತಾಲೂಕುಡು ನನ್ನ ಇಂಚಿನ ಸಂಗತಿ ನಡಪನ್ನಂಚ ಜಾಗೃತಿ ವಹಿಸಿರೆ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳಿಗೆ ಸೂಚನೆ ಕೊರಿಯರು. ತಹಸೀಲ್ದಾರ್ SV ಕೂಡಲಗಿ, ತಾಲೂಕು ಪಂಚಾಯತ್ CO ರಾಜಣ್ಣ, PDO ಲಕ್ಷ್ಮಣ ಬುಕ ಇಲಾಖೆದ ಅಧಿಕಾರಿಗಳು ಒಟ್ಟುಗಿತ್ತೇರು. ದುಂಬುದ ಮಂತ್ರಿ ಬಿ ರಮಣತ್ರೈ ಬುಕಾರಿನ ಕೂಟದಕ್ಕಲು ಈ ಪೊರ್ತುಡಿತ್ತೇರು. ತಾವು ಮೆಂಬರ್ ಪಂಚಾಯತ್ ಮೆಂಬರ್ ಸರ್, ಇದು ಪಂಚಾಯತಿ 50 ಆಗಿದೆ. ಈ ಜಾಗ ಬರುವಂತ ಸಾಧ್ಯತೆ ಇದೆ ಅಂತ ಅಲ್ಲ, ಹಾಗೆ ಅಲ್ಲ ಸರ್. ಇದು ಅಂದ್ರೆ ಸ್ಯಾಂಕ್ಷನ್ ಮಾಡಿದ್ದಾರೆ ಜಿಲ್ಲಾಧಿಕಾರಿ ಅವರು. ನಾವು ಇರುವಾಗ
ತೊಂದರೆ ಇಲ್ಲ. ಸರ್ಕಾರದಿಂದ ಇದು ಪ್ರಕಾರ 5 ಲಕ್ಷ ಇದು ಪ್ಲಸ್ 1,20,000 ರೂಪಾಯಿ ಮನೆಗೆ ತಕ್ಷಣ ಇವತ್ತು ಒಳಗಡೆ ನಾವು ಅದನ್ನ ಸ್ಯಾಂಕ್ಷನ್. ಈ ಲ್ಯಾಂಡ್ ಸ್ಲೈಡ್ ಆಗುವಂತ ಸಾಧ್ಯತೆಗಳು ಸಹಿತ ಹೆಚ್ಚಾಗಿದೆ. ಇದರಲ್ಲಿ ಇವತ್ತು ಅನ್ಫಾರ್ಚುನೇಟ್ಲಿ ನಂದವರ ಗುಂಪು ಮನೆ ಅನ್ನುವಂಥ ಪ್ರದೇಶದಲ್ಲಿ ಈಗ ನಾವು ಇಲ್ಲಿ ಸುಮಾರು 6 ಗಂಟೆ ಬೆಳಗಿನ ಜಾವ 6 ಗಂಟೆಗೆ ಮಣ್ಣಿನ ಗುಡ್ಡ ಕುಸಿದು ಒಂದು ಮನೆಯಲ್ಲಿ ಹಾನಿಯಾಗಿದೆ. ಅದರಲ್ಲಿ 3 ಗಂಡ ಹೆಂಡತಿ ಮತ್ತು ಮಗಳು 3 ಜನ ಒಳಗಿದ್ದು ತಕ್ಷಣ 1-2 ಗಂಟೆಯಲ್ಲಿ ಇಲ್ಲಿ ಸಾರ್ವಜನಿಕರು ಮತ್ತು ಜಿಲ್ಲಾಡಳಿತದಿಂದ ಅಗ್ನಿಶಾಮಕ ದಳ ಮತ್ತು ತಂಡ ಬಂದು ಅವರನ್ನು ರೆಸ್ಕ್ಯೂ ಮಾಡುವಂಥ ಕಾರ್ಯಾಚರಣೆಯನ್ನು ಬೆಳಗ್ಗೆ 6:30ಯಿಂದಲೇ ಶುರು ಮಾಡಿದ್ದಾರೆ. ಅದರಲ್ಲಿ 40 ವಯಸ್ಸಿನ ತೀರ್ಕೊಂಡಿದ್ದಾರೆ. ಇದರ ತಕ್ಷಣ ನಾವು ಅದಕ್ಕೆ ಕೊಡುವಂಥ ಪರಿಹಾರವನ್ನು ಇನ್ನೊಂದು 2 ಗಂಟೆಯಲ್ಲಿ ಮುಚ್ಚುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಥರ ಆಗುವಂಥ ಸಾಧ್ಯತೆ ಇದೆ ಅಂತ ಗುರುತಿಸಿ ಈ ಒಂದು 3-4 ಮನೆಗಳಿಗೆ ಅವ್ರನ್ನ ಇಲ್ಲಿಂದ ಸ್ಥಳಾಂತರ ಮಾಡಿ ನಾವು ಕಾಳಜಿ ಕೇಂದ್ರಗಳಿಗೂ ಸಹಿತ ನಿಮ್ಮನ್ನು ಉಳಿಸ್ಕೊಳ್ತೀವಿ ಅನ್ನುವಂಥ ಭರವಸೆ ಕೊಟ್ಟರು ಸಹಿತ ಅವರು ಯಾವುದೋ ಒಂದು ನಂಬಿಕೆಯಲ್ಲಿ ಇಲ್ಲ ಏನಾಗೋದಿಲ್ಲ ನಾವು ನೋಡ್ಕೊಳ್ತೀವಿ ಅಂತ ರೀತಿಯಲ್ಲಿ ಮಾಡಿದ್ದಾರೆ. ಕಾರ್ಲ ತಾಲೂಕುದ ಬೋಲ್ಮಣ್ಣು ಪೇಂಟೆಡ್ ಮಾಮಲ್ಲ ಮರ ಒಂಜಿ ಮಾರ್ಗಕ್ಕೆ ಬೂರ್ದು ಬೈಕ್ ಸಂಚಾರೊಳಿತನ ಜವನಿವರಿ ತೀರ್ನ ಬೇಜಾರದ ಸಂಗತಿ ನಡೆತದಂಡೆ. ಪಿಲ್ಲರ್ದ 30 ವರ್ಷ ಪ್ರಾಯದ ಪ್ರವೀಣ್ ಪನ್ಪನಾರು ಬೈಕ್ ಬಿಡೊಂದು ಪೋಂದುಪನಾಗ ಮರ ಬುರ್ದು ಅಡಿಟ್ಟು ತಿಕ್ಕಲ್ದೀರು. ಅಪ್ಪಗನೆ ಅರೆನ ಪಿದ್ದೆ ಒಯ್ತಿದ ಆಸ್ಪತ್ರೆಗೆ ಸಾಗನಾಗ ಅರೆನ ಜೀವ ಪೂತುಂಡು. ನಡೆದಾದ ಕಾರ್ಲ ಪಡುಬಿದ್ರೆ ರಾಜ್ಯ ರಾಜಮಾರ್ಗ ಗಂಟೆಗಟ್ಟಲೆ ಇಡೀ ಬಂದಾದಿತ್ತಂಡು. ಊರ್ದಕ್ಲು ಕಾಡು ಇಲಾಖೆದಕ್ಲು ಸೇರಿದು ಮರ ಕಡ್ತದ ದೆಪ್ಪವನ ಕೆಲಸ ಮಲ್ತದೇರು. ಕಾರ್ಲ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಜಾಗಿಗೆ ಭೇಟಿ ಕೊಡ್ದಿದ್ದೇರು. ಬಾಡಿಗೆ ತಿಲ್ಲಡು ಅಪ್ಪೆ ಬೊಕ್ಕಣ್ಣನ ಒಟ್ಟುಗೀತನ ಜವಂದಿ ಒರ್ತಿ ಫ್ಯಾಂಡ್ ನೇಲ್ದು ಜೀವದಿತೋನ್ನ ಸಂಗತಿ ಉಳ್ಳಾಲಡು ನಡೆತದಂಡೆ. ಪಜಿರ್ ಗ್ರಾಮದ ಅಡಪ ರೆಸಿಡೆನ್ಸ್ಡ್ 21 ವರ್ಷ ಪ್ರಾಯದ ಪ್ರೀತಿಕಾ ಪೂಜಾರಿ ಜೀವದ ತೊಂದೇರು. ಪ್ರೀತಿಕಾ ಕುಡ್ಲದ ಕಾಲ್ ಸೆಂಟರ್ ಒಂಜಿಟ್ಟು ಬೇಲಿಡಿದ್ದೇರು. ಗುರುವಾರ ಮಧ್ಯಾಹ್ನ ಇಲ್ಲಡೆ ಬತ್ತನ ಪ್ರೀತಿಕಾ ಪದ್ರಾಡ ಮುಪ್ಪೆತ್ತ ಪೊರ್ತುಡು ಜೀವದ ತೊಂದೇರೆಂದು ತಿಳಿದು ಬೈದಂಡು. ಪ್ರೀತಿಕಾ ಜವನಿವರಿಯನ್ನು ಪ್ರೀತಿ ಮಂತೊಂದಿತ್ತಿದ್ರು ಆಯ್ ಒಂದೇನು ಒಪ್ಪಂದ ನಡೆದವರ ಜೀವದ ತೊಂದೇರೆಂದು ಸುದ್ದಿ ಆತಂಡು. ಈ ಬಗೆಟ್ ಕೋಣಾಜೆ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದು ತನಿಖೆ ದುಂಬಾರಿದಂಡು. ಒಡಿಪು ಜಿಲ್ಲೆಡ್ಲ ಕರಿನ ಪಾಕ ದಿನೊಡ್ದು ಭಾರಿ ಬರ್ಸ ಬರೊಂದಿತ್ತದು. ಒಡಿಪುದ ಪಾಪನಾಶಿನಿ ಸುದ್ದಿ ಬರಿತ ಅಂಕುದ್ರು ಪ್ರದೇಶಡು ಬೊಲ್ಲ ತಮಿಳ್ದಡು. ಮುಲ್ಪದ ಪಾಕ ಜಾಗೆಡು ಸಂತ್ರಸ್ತರೇನು ಜಾಗೆ ಬದಲ್ತದಂಡು. ಅಯ್ಯೋಡ್ದು ಹೆಚ್ಚ ಕುಟುಂಬಲೇನು ಐನು ಓಡಗಳಸದು ಊರ್ದಕ್ಲೆ ಸೇರಿದು ಜಾಗೆ ಬದಲ್ತದೇರು. ಮುಲ್ಪ ವರ್ಷಲ ಜೋರು ಬರ್ಸಗು ಅಂಕುದ್ರು ಪ್ರದೇಶ ಬುಲ್ಲುಡು ಮುರ್ಕುಣು ಒಂದು ಊರ್ದಕ್ಲು ಮಾಧ್ಯಮಗಳಿಗೆ ಮಾಹಿತಿ ಕೊಡ್ತೇರು. ಎನ್ನ ಊರ್ದ ಜಾತ್ರೆಗೆ ಸಹಾಯ ಕೈ ಬೋಳುಂದು ನಟ್ಟೊಂದಿತ್ತನ ಜವನನು ತೊಕ್ಕೊಟ್ಟದ ಕ್ಯಾಟರಿಂಗ್ ಸಂಸ್ಥೆದ ಯಜಮಾನಿರು ರಾಜೇಶ್ ಪನ್ಪುನಾರು ಸಂಶಯದ ಮಿತ್ತು ಉಳ್ಳಾಲ ಪೊಲೀಸರಿಗೆ ಒಪ್ಪ್ಯಾದಿರು. ತೊಕ್ಕೊಟ್ಟು ಕಾಪಿಕಾಡದ ರಾಜ್ ಕ್ಯಾಟರರ್ಸ್ ಕೈತಲ್ ಬೈದನ ಕಾವಿ ವಸ್ತ್ರದ ಜವನೆ ಜಾತ್ರೆ ನಡಪಾಯರೆ ದಾನ ಕೊರಡುಂದು ರಾಜ್ಯಶೇರಡ ಕೇಂದಿರು. ರಾತ್ರಿದ ಪುರ್ತು ಜಾತ್ರೆಗೆ ಕಾಸ್ಕೆಯನ್ನ ಸಂಶಯ ಆದ ವಿಚಾರಣೆ ಮಲ್ತಿದ್ದೀರು. ಸರಿಯಾದ ಉತ್ತರ ಕೋರಂದೆ ಮುತ್ತಪ್ಪ ಹೈದರಾಬಾದ್ ಮೂಲದಾಯ ಎಂದು ಸುರೂಕು ಬಂತೆ. 30 ಜನ ಒಂದೇ ರೀತಿ ನಗರಡು ನಟ್ಟೊಂದುಲ್ಲ ಅಂದು ಕನ್ನಡ ಭಾಷೆಡು ತಿರಿಪಾದಿರು. ಮೊಬೈಲ್ ಗುರ್ತು ಚೀಟಿ ಒವ್ವುಲೈಜ್ಜಾಣೆ ಅಂಚಾದ ಕ್ಯಾಟರರ್ಸ್ ಯಜಮಾನಿ ರಾಜೇಶ್ ಉಳ್ಳಾಲ ಪೊಲೀಸರನ್ನು ಲೆಪ್ಪುಡಾದಿರು.
ಪೊಲೀಸರು ವಿಚಾರಣೆ ಮಲ್ಪನಾಗ ತಾನು ಜಮಖಂಡಿ ಜಿಲ್ಲದ ಎಂದು ರಡ್ಡು ನಮೂನೆದ ಉತ್ತರ ಕೊಡ್ತೇನೆ ತಿಳಿದು ಬೈದನು. ಉಳ್ಳಾಲ ಪೊಲೀಸರು ಜಾಗ್ರತೆ ಪಂಡದ ಕಾವಿ ವೇಷದ ಜವನನ್ನು ಬುಡ್ದು ಬಿಡ್ತೀರೆಂದು ತಿಳಿದು ಬೈದನು. ಮತಾಂತರನ ಮುಸ್ಲಿಮು ಮತ್ತೆ ಕನ್ನಡ ಜನ. ನೀನು ಎಷ್ಟು ದಿವಸ ಆಯ್ತು ಬಂದು? ಇವತ್ತು ಬಂದಿದ್ದೀನಿ. ಬಾಕಿಯವರು ಎಷ್ಟು ದಿವಸ ಆಯ್ತು? ಅವ್ರು ಬಂದು ಒಂದು 3-4 ದಿವಸ. ಎಲ್ಲಿದ್ದಾರೆ ಎಲ್ಲ ಬಾಕಿಯವರು? ಇಷ್ಟೊತ್ತಿಗೆ ದೇವರ ಹೆಸರು ಇಟ್ಕೊಂಡು ಭಿಕ್ಷೆ ಬಿಡೋಕೆ ನಿಂಗೆ? ಮತ್ತೆ ಮತ್ತೆ ಎಷ್ಟು ಜನ ಇದ್ದಾರೆ ಟೀಮಲ್ಲಿ? ಎಷ್ಟು ಜನ ಇದ್ದಾರೆ? 30 ಜನ ಉಂಟು. ಎಲ್ಲೆಲ್ಲ ಇದ್ದಾರೆ? ಎಲ್ಲ ಹೈದ್ರಾಬಾದ? ಎಲ್ಲ ಹೈದ್ರಾಬಾದ್. ಅಲ್ಲಿ ಭಿಕ್ಷೆ ಬಿಡ್ಲಿಕ್ಕೆ ಟೈಮ್ ಇಲ್ವಾ ನಿಂಗೆ? ಹೈದ್ರಾಬಾದಲ್ಲಿ ಅಲ್ಲಿ ಜಾಗ ಇಲ್ವಾ ಭಿಕ್ಷೆ ಬಿಡ್ಲಿಕ್ಕೆ? ಯಾವ ದೇವರಲ್ಲಿದ್ದಾರೆ ಬೆಚ್ಕೆ ಬೇಡ್ಕೊಂಡು ಬರ್ಲಿಕ್ಕೆ? ಯಾವ ದೇವರಲ್ಲಿ? ಯಾವ ದೇವರಿಗೆ? ಎಲ್ಲಿ? ನಂದಿನ ಮನೆಗೆ ಧಾರವಾಡದಲ್ಲ. ಎಷ್ಟು ದಿವಸ ಆಯ್ತು ನಿನ್ ಭಿಕ್ಷೆ ಧಾರವಾಡದಲ್ಲ, ಹೈದರಾಬಾದಲ್ಲಿ. ಬಾಕಿಯವರು ಧಾರವಾಡದಲ್ಲೆಲ್ಲ ಇರುವುದು. ಅದು ಹೈದರಾಬಾದಲ್ಲಿ ಇರುವುದು. ಎಲ್ಲಿ ಇರುವುದು? ಹೈದರಾಬಾದಲ್ಲಿ ನಾವು ಇದ್ರ ಕಾಟದಲ್ಲಿ ಇರುವುದು. ಅಲ್ಲ, ನಿಮ್ಮ ದೇವರು ಇರುವುದು. ನಿಮ್ಮ ದೇವರ ಹೆಸರು ಹೇಳಿದ್ದಲ್ಲ ಹೈದರಾಬಾದ್. ಯಾವ ದೇವರು? ಯಾವ ದೇವರು? ಅಂಕಲಮ್ಮ ಎಲ್ಲಿ? ಧಾರವಾಡದಲ್ಲೆಲ್ಲ ಇರುವುದು. ನಿನ್ನ ಹೆಸರೇನು ಸರಿ ಹೇಳು? ಮುಸ್ತಫವ ಮುಸ್ತಫವ? ಮುಸ್ತಫ ಕುರಿಕಾಯಿ ಹುಡುಗ ಅಂತಾನೆ ನಾನು. ಹೌದಾ? ಕಲಿಸಿದ್ಯಾರು? ಶೇಖಪ್ಪವ ಅಪ್ಪವ? ಶೇಖಪ್ಪ. ಭಾರಿ ಬರ್ಸಗೂ ಮಣ್ಣು ಬೊದಲ್ದು ತೂಯಿ ತೂಯ್ಲೆಕ್ಕನೆ ಇಲ್ಲದ ಎದುರ್ದ ಗೋವಿಲು ಬಿಚ್ಚಿದ ಬೂರ್ನ ಸಂಗತಿ ಪುತ್ತೂರು ನಡೆದಂಗೆ. ಪುತ್ತೂರು ನಗರಸಭಾ ಸುತ್ತದ ಬಪ್ಪಳಿಕೆದ ಸುಶೀಲ ಪನ್ಪಣರನ ಇಲ್ಲದ ಗೋವಿಲು ಬಿಚ್ಚಿದ ಬೂರ್ದು ಇಲ್ಲಿಲ್ಲ ಅಪಾಯ ಹೊಡಿತದು. ಜಾಗಿಗೆ ಬತ್ತಿನ ಅಗ್ನಿಶಾಮಕ ದಳದ ಬೀಲಿದಕ್ಲು ಇಲ್ಲದಕ್ಲಿನ ಬೇತೆ ಕಡೆಗೆ ಜಾಗೆ ಬದಲ್ತದೀರು. ಅಗ್ನಿಶಾಮಕ ದಳತಕ್ಲು ಇಲ್ಲಿ ಸುತ್ತಲ ತತ್ಕಾಲದ ಬೇಲಿ ಪಾಡ್ದೀರು. ನಗರಸಭಾ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಜಾಗಿಗೆ ಬತ್ತದು ಸಂಗತಿ ಪಿಂದೊಂದಿರು. ಕುಸಿದು ಒಳಗೋಗಿದೆ. ಈಗ ಸುಮಾರು 40 ಫೀಟ್ ಡೀಪ್ ಇದೆ. ಆ ಕಾರಣ ಮನೆಗೆ ತುಂಬ ಡೇಂಜರ್ ಇದೆ. ಸ್ಮೂತಾಗಿ ಏನಿಲ್ಲ, ಒಂದೇ ಸಲ ಕುಸಿದು ಹೋಯ್ತಿದ್ದು. ಯಾಕಂದರೆ ಸೈಡ್ ಇದೆಲ್ಲ ಹಾಕಿದ ಮಣ್ಣು, ಇದು ಮೇಲ್ಗಡೆ ಸೈಡ್ ಹಾಕಿದ ಮಣ್ಣು, ಹಂಗಾಗಿ ಕಲ್ಲು ಕಟ್ಟಿದ ಎಲ್ಲ ಪೂರ್ತಿ ಒಳಗೋಯ್ತು. ಪಂಪು ಸಮೇತ ಇವರನ್ನು ಹೊರಗೆ ಹೋಗಿ ಅವರು ಮಗಳ ಮನೆಗೆ ಹೋಗ್ತಾರಂತೆ. ಬೇರೆ ಕಡೆಗೆ ಶಿಫ್ಟ್ ಯಾಕಂದರೆ ಮನೆ ಡೇಂಜರ್. ಅದಕ್ಕಾಗಿ ಬೇರೆ ಕಡೆ ಅವರನ್ನು ಶಿಫ್ಟ್ ಮಾಡಿಸಿದ್ದಾರೆ. ನಮ್ಮವ್ರು ಬಂದು ಇಲ್ಲೆಲ್ಲ ಕೆಲಸ ಮಾಡಿದ್ರು, ಅಗ್ನಿಶಾಮಕದವ್ರು ಬಂದು. ಬೆಳ್ತಂಗಡಿ ತಾಲೂಕು ಅಜಿಲ ಸೀಮೆ ಬರಾಯ ಅರಮನೆಟ್ ರಡ್ಡು ದಿನ ಮಹಾಲಯ ಕಾರ್ಯದ ಲೆಕ್ಕಳು ಧರ್ಮದೈವರಿನ ನಡವಳಿ ರಡ್ಡು ದಿನ ನಡತಂಡು. ಸುರುತ ದಿನ ನೆತ್ತೆರು ಮುಗುಳಿ ಬೊಕ್ಕ ಪುರುಷರಾಯ ದೈವದ ನೇಮ ನಡಪಾದು. ರಡ್ಡನೇ ದಿನ ಗುರುವಾರ ಕೊಡಮಣಿತಾಯ ಬೊಕ್ಕ ಮೂಜಿಲ್ನಾಯ ದೈವದ ನೇಮ ಅಟ್ಣೆ ಆಗಿತ್ತಂಡು. ಸಾವೃತ ಆಜನುತ್ತ ಮೂಜಿಟ್ಟು ಬರಾಯ ಅರಮನೆ ಕಟ್ಟದೈತದು. ಅರಸಿರು ತಿಮ್ಮಣ್ಣ ಅಜಿಲೇರ್ನ ದುಂಬಾಳ್ತಡು ಮೆಗ್ಗೆ ಶಿವಪ್ರಸಾದ್ ಅಜಿಲೇರ್ನ ನಿರ್ದೇಶನಡು ಜೀರ್ಣೋದ್ಧಾರ ಆದಿತ್ತದು. ಕರೆದು ಪೋಯಿನ ಅಜಿಲ ಅರಸರೇನು ನೆಂಪು ಮಲ್ತೊಂದು ಅಕ್ಲಿನ ಅನುಗ್ರಹಗಾದ ಈ ಪಿತೃಕಾರ್ಯ ಅತ್ತಂಡ ಮಾಲ ಕಾರ್ಯ ಅಟ್ಟಣೆ ಮಲ್ತದಿತ್ತೇರು. ಕರೆದು ಪೋಯಿನ 27 ಜನ ಅರಸರು ಅರಮನೆಟ್ಟು ದೀನ 27 ಮನೆ ಬೊಕ್ಕ 27 ಕತ್ತಿಲಿನ ಎದುರು 27 ಇರೆಪಾಡ್ದು ಬಲಸದು ಪಗೆಲ್ಡು ಮಾಲ ಕಾರ್ಯ ನಡತಿ ಬೊಕ್ಕ ಗೋಪಾಲಕೃಷ್ಣ ದೇವಸ್ಥಾನದ್ದು ಕೊಡಮಣಿತಾಯ ದೈವದ ಭಂಡಾರ ಬೊಕ್ಕ ಅಳದಂಗಡಿ ಸೋಮನಾಥೇಶ್ವರ ದೇವಸ್ಥಾನದ್ದು ಮೂಜಿಲ್ನಾಯ ದೈವದ ಭಂಡಾರ ಬತ್ತದು. ರಾತ್ರಿ ದೈವಲಿನ ನೇಮ ಭಾರಿ ಗೌಜಿಡ್ ನಡತಂಡೆ. ತಿಮ್ಮಣ್ಣರಸಿರಿ ಬುಕ್ಕ ಕುಟುಂಬ ಸಂಸಾರ ಅರಮನೆತ ಪರಿಚಾರಕೆರು ಗುತ್ತು ಬರ್ಕೆದಕ್ಲು ಊರ ಪರ ಊರ ಜನಮಾಣಿ ಕೊಡಮಣಿತಾಯ ಬುಕ್ಕ ಮೂಜಿಲ್ನಾಯ ದೈವಲಿನ ನೇಮತೂದು ಬೂಲ್ಯ ಪ್ರಸಾದದೆ ತೊಂಡಿರು.
ಕೊರಗ ಕುಟುಂಬಲಿಗೆ ಕೊರನ ಪೆರಡೂರು ಗ್ರಾಮದ ಪಾಡಿಗಾರ ಪನ್ಪನವಲು 8 ಎಕರೆ ಭೂಮಿ ಬೊಕ ವಾಂಟ್ಯಾಳ ಪನ್ಪನವಲು 6 ಎಕರೆ ಜಾಗೆ ಐತದೆ ಗಡಿ ಗುರುತು ಮಲ್ತು ಕೊರಿಯರೆ ಒತ್ತಾಯ ಮಲ್ತದು ಕೊರಗ ಅಭಿವೃದ್ಧಿ ಸಂಘಲಿನ ಒಕ್ಕೂಟ ಕರ್ನಾಟಕ ಕೇರಳ ಉಂದಿತ ನಿಲೆಟೆ ಒಳಿಪು ತಾಲೂಕು ಆಫೀಸ್ ಎದುರು ರಾತ್ರಿ ಪಗಿಲು ಧರಣಿ ಅಟ್ಟಣೆ ಮಲ್ತಿದ್ದಾರೆ. ಪಾಡಿಗಾರ ಬೊಕ್ಕ ವಾಂಟ್ಯಾಳ ರಡ್ಡ್ ಕಡೆಟ್ ಈ ಭೂಮಿ ಎಂಕ್ಲೆಗೆ ಸೇರ್ನ ಅಂದು ತರ್ಕ ಅದು ಕೊರಗ ಕುಟುಂಬಲಿನ ಮಿತ್ತು ಬುಡಂದೆ ದೌರ್ಜನ್ಯ ಉಪದ್ರ ಕೊರೊಂದುಪ್ಪನಕ್ಲೆಗೆ ಸರ್ಕಾರ ಸರಿಯಾಯಿನ ಜಾಗ್ರತೆ ಪನೊಡೊಂದು ಧರಣಿಕುಲುನ ಪ್ರತಿಭಟನೆಗಾರರು ಒತ್ತಾಯ ಮಲ್ತಿದ್ದಾರೆ. ಈ ಪೊರ್ತುಡು ಜಾಗೆಗೆ ಬತ್ತಿನ ಕುಂದಾಪುರ ಇಸಿ ರಶ್ಮಿಯರಿಗೆ ಭಿನ್ನಾಯ್ತೊನ್ನ ಓಲೆ ಕೊರಿಯರು ಇಸಿ ಜವಾಬು ಕೊರ್ದು ವಾರದುಲೈ ಸಭೆಲಿತದು ಚರ್ಚೆ ಮಲ್ತದು ತುರ್ತು ಕ್ರಮ ದೆತೊನುಡು ಪಂಡೇರು. ಅರನ ಭರವಸೆ ಮಿತ್ತು ಧರಣಿ ಪಿರದೈದರು. ಒಕ್ಕೂಟದ ಗುರುಕಾರ್ದಿ ಸುಶೀಲ ನಾಡ, ನಾಯಕಿರು ದಿವಾಕರ ಕಳತ್ತೂರು, ಸಂಜೀವ ಕೊರಗ, ಬೊಗ್ರ ಕೊರಗ ಕೊಕ್ಕರ್ಣೆ, ನರಸಿಂಹ ಕೊರಗ, ಶಶಿಕಲಾ ಜನ್ನಾಡಿ, ಸಮಗ್ರ ಗ್ರಾಮೀಣ ಆಶ್ರಮದ ಗುರುಕಾರ್ಯರು ಅಶೋಕ್ ಶೆಟ್ಟಿ ಈ ಪೊರ್ತುಡಿದ್ದಾರೆ. ಭೂಮಿಯಲ್ಲಿ ಒಂದೊಂದು ಎಕರೆ ಭೂಮಿ ತಂದೆ ಇದ್ರು ನಾವು 2 ವರ್ಷದಿಂದ ಹೋಗುದಿಲ್ಲ. ನಮ್ಗೆ ಆ ಭೂಮಿ ಬೇಕಿದೆ ಅಂದರೆ ನಮಗೆಲ್ಲ ಆಗಿದೆ ಅದರಲ್ಲಿ ಪೂರ ಬೇನೋಟೆ ಆರ್ಟಿಸಿ ಎಲ್ಲ ಆಗಿದೆ. ಅದನ್ನು ಮತ್ತೆ ಪುನಃ ಅವರು ನಾವು ಹಾಕಿದ ಬೇಲಿನೆಲ್ಲ ತೆಗಿತಾ ಇದ್ದಾರೆ. ಮತ್ತು ನಾವು ಹಾಕಿದರೆ ಮತ್ತೆ ಅವ್ರು ಕಂಪ್ಲೇಂಟ್ ಕೊಡ್ತಾರೆ. ನಮಗೆಲ್ಲ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅವರು. ಒಂದು 2018-19ರಲ್ಲಿ ಸರ್ವೆ ಮಾಡಿದ್ರು. 2-3 ಬಾರಿ ಮನವಿ ಮಾಡಿದ ತಕ್ಷಣ ಅವರು ಸರ್ವೆಗೆ ಬಂದರು, ಸರ್ವೆ ಮಾಡಿದರು. ಬಟ್ ಅಲ್ಲಿ ಏನಾಯ್ತಂದರೆ ಆ ಜಾಗದಲ್ಲಿ ಮೊದಲು ನಮಗೆ ಜಾಗ ಕೊಡುವಾಗ 1 ಎಕರೆ ಭೂಮಿಯು ಅಲ್ಲಿ ಇದೆ ಅಂತ 1 ಎಕರೆ ಭೂಮಿ ಹಕ್ಕುಪತ್ರ ಮತ್ತು RTC ಎಲ್ಲ ಮಾಡಿ ಕೊಟ್ಟರು. ಸೊ ಇವಾಗ ಸರ್ವೆ ಮಾಡಿದಾಗ ಅಲ್ಲಿ ಜಾಗ ಇಲ್ಲ, 60 ಸೆನ್ಸ್ 50 ಸೆನ್ಸ್ ಜಾಗ ಹೀಗೆ ಇದೆ, ಇನ್ನೂ 1.5 ಎಕರೆ ಕಡಿಮೆ ಇದೆ ಜಾಗ, ಹಾಗೆ ಅಂತ ಹೇಳ್ಕೊಂಡು ನಮ್ಮನ್ನು ಸತಾಯಿಸ್ಕೊಂಡು ಈಗ JDLR ಮುಖಾಂತರ ಹೋಗಿದೆ. ಒಂದು ಸಿಟ್ಟಿಂಗ್ ಆಗಿದೆ, JDLR ಅದಕ್ಕೆ ಯಾವುದು ಕೂಡ ಸ್ಪಂದನೆ ನೀಡಲಿಲ್ಲ. ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ದ ಕಾರ್ಯಕರ್ತರು ಈ ಸರ್ತಿ ಹಜ್ ಯಾತ್ರೆಗೆ ಪೋಪನ ಭಾರತೀಯರನ್ನ ಸೇವೆ ಮಲ್ತೊಂದಿತ್ತದೆ. ಅಕ್ಲಿನ ಅದ್ಭುತ ಸೇವೆಗೆ ಹಾಜಿಯರು ಮೆಚ್ಚುಗೆ ತಿರುಪಾದಿರಿ. ಭಾರತೀಯ ಹಜ್ ಯಾತ್ರೆ ಮಲ್ಪಣಕ್ಲಿನ ಸೇವೆಡಿತನ ಸ್ವಯಂ ಸೇವಕರನ್ನ ಕೂಟುಡು ಪೊಂಜು ಅಂಜು ಸೇರಿದು ನೋದಿತಾತ್ ಕಾರ್ಯಕರ್ತರು ಇರ್ತದೆ. ಅಕ್ಲು ಹಿರಿಯರ್ ಬೊಕ್ಕ ಶಕ್ತಿದಾಂತಿನ ಹಾಜಿಲೆಗೆ ಸರಿಯಾದ ಹಜ್ ಕ್ರಮ ಮಲ್ಪೆರೆ ಸಹಾಯ ಕೊಡ್ತೀರಿ. ಸುರುತ ಸರ್ತಿ ಹಜ್ಜಿಗೆ ಪೋಯಿನಕ್ಲೆಗೆ ಬೊಕ್ಕ ಪ್ರಾಯದಕ್ಲೆಗೆ ಪೋಡಿಗೆ ಕೆಪ್ಪುಗು ಪೂಪುಂಡು ಅಕ್ಲೆಗೆ ಸಹಾಯ ಬೋಡಾಪುಂಡು. ಒಂದೇನು ತೀರಿನ ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ ಕಾರ್ಯಕರ್ತರು ನೋದು ಸ್ವಯಂ ಸೇವಕರನ್ನ ಕೂಟ ಕಟ್ಟದು ಹಾಜಿಲಿನ ಸೇವೆ ಮಲ್ತದಿರು. ಮಾಹಿತಿ ಇಜ್ಜೊಂದಿನಕ್ಲೆಗೆ ಮಾಹಿತಿ ಕುರುಪುಣೆ ಪ್ರಾಯದಕ್ಲೆಗೆ ಬೊಕ್ಕ ಶಕ್ತಿದಾಂತಿನಕ್ಲೆಗೆ ಚಕ್ರ ಕೂರ್ಸು ವ್ಯವಸ್ಥೆ ಬೊಕ್ಕ ಅಗತ್ಯ ತೆನಸು ಸಾಧನಲೇನು ಪಟ್ಟದು ಈ ಸ್ವಯಂ ಸೇವಕರು ಗುಮನ ಒಯ್ತಿದ್ದೀರು. ಅಕ್ಲಿನ ಸೇವೆನ ಕಾಂಗ್ರೆಸ್ ನಾಯಕರು ಸಲೀಂ ಅಹಮದ್ ಪುಗಾರ್ದಿರು. ಅತಂದೆ ಅಕ್ಲಿನ ಸೇವೆನ ಭಾರತದ ಹಾಜಿರು ಎಡ್ಡೆ ಪುಗಾರ್ದಿರು. ಕರೆನ ಕೊರೋನಾ ಪೊರ್ತುಡು ಕಷ್ಟೊಡಿತನ ಅನಿವಾಸಿ ಭಾರತೀಯರಿಗೆ ಸಹಾಯ ಕೊರ್ತುನ ಈ ಸಂಘ ಬಾಕಿದ ಪೊರ್ತುಡ್ಲ ಸಹಾಯ ಸಹಕಾರ ಕೊಡ್ತುಂಡು. ಇಂಡಿಯನ್ ಓವರ್ಸೀಸ್ ಕಾಂಗ್ರೆಸ್ದ ರಾಷ್ಟ್ರೀಯ ಗುರುಕಾರ್ಯರು ಜಾವೇದ್ ಮಿಯಾಂದದ್ ದುಂಬಾಳ್ಸಿಡು, IOCದ ಕರ್ನಾಟಕ ಸಂಚಾಲಕರು ಇಬ್ರಾಹಿಂ ಕನ್ನಂಗಾರ್, ಇಕ್ಬಾಲ್ ಗಬ್ಗಲ್, ಜಲೀಲ್ ಮಡಿಕೇರಿ, ಜಾಸಿಂ ಕಲ್ಲಡ್ಕ, ಜೀಶನ್ ಅಜೀಜ್ ಮಾಲೂರು, ಅಬ್ದುಲ್ ಅಜೀಜ್ ಆತೂರು ಇಂಚ 5 ಜನ ನಾಯಕರು ಕಾರ್ಯಕರ್ತರು ಸೇವೆಡಿದ್ದಾರೆ. First time in the history of Indian Overseas Congress and Hajj cell of Makkah under the presidency of Javed Miandad and all the office bearers of the Indian Overseas Congress and all the 100 volunteers have done human service to the Hajis. On behalf of the Karnataka Pradesh Congress Committee, I would like to congratulate all the office bearer volunteers who have served the Hajis in helping them all the way. IOC कांग्रेस वालों ने मुझे बहुत हेल्प किया है. मुझे कैंप तक 33 में पहुंचाने में सहयोग कर रहे हैं और साथ जा रहे हैं मुझे पहुंचाने के लिए. Indian Embassy and thankful to their volunteers, Indian Embassy volunteers, Indian Overseas Congress, Indian Overseas Congress, Indian Overseas Congress, because all of them, they are not sleeping, they are sleep to us. They are giving more coordination and support. ಶ್ರೀ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನ ತಿರುವೈಲ್ ವಾಮಂಜೂರ್ದ 9ನೇ ವರ್ಷಾಚರಣೆಯಲ್ಲಿ ಕೊಡು ನವಯಕ್ಷ ಸಂಭ್ರಮ ಮಹಾರಾಷ್ಟ್ರದ ಬೊಂಬೈ ಮಹಾನಗರಡು ನಡೆತುನಿಂತಿದೆ. 3ನೇ ದಿನ ಥಾನಿದ ಡಾಕ್ಟರ್ ಕಾಶಿನಾಥ್ ಪಾಣೇಕರ್ ನಾಟ್ಯ ಸಭಾಗೃಹಡು ವೀರ ತರಣಿಸೇನ ವೀರ ಅಭಿಮನ್ಯು ಯಕ್ಷಗಾನ ಅಟ್ಟಣೆಯಾದಿತ್ತಂಡು. ಸಭಾಲೇಸಿಡು ತಾನೇ ಯಕ್ಷಗಾನ ಪ್ರದರ್ಶನದ ಇರುವೇರು ಪ್ರಾಯೋಜಕರೈನ ತಾನಿದ ಹೋಟೆಲ್ ಉದ್ಯಮಿಲು ಸತೀಶ್ ಆಳುವ ಬೊಕ ಭಾಸ್ಕರ ಆಳುವ ಮುಕ್ಲೆಗೆ ಮರ್ಯಾದೆ ಮಲ್ತೇರು. ಬೊಂಬೈ ಯಕ್ಷಗಾನ ಪ್ರದರ್ಶನದ ಸಂಚಾಲಕರು ಜಾನು ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ದ ಸೀತಾರಾಮ ಶೆಟ್ಟಿ ಬೊಕ ಯಕ್ಷಗಾನ ಪ್ರದರ್ಶನದ ಭಾಗವತಿರು ರವಿಚಂದ್ರ ಕನ್ನಡಿಕಟ್ಟೆರಿಗೆ ಮರ್ಯಾದೆ ಮಲ್ತೇರು.
ಒರಂಬ ದಿನ ಒರಂಬ ಸಾಧಕರಿಗೆ ಸಾಧನಾ ಪುರಸ್ಕಾರ ಕೊರೊಂದಿತ್ತದು. ಮೂಜನ ದಿನ ಪಾವಂಜೆ ಮೇಳದ ಪುದರ್ಪೋಯಿ ಚೆಂಡೆ ಮದ್ದೋಲಿ ಕಲಾವಿದರು ಪ್ರಶಾಂತ್ ಶೆಟ್ಟಿ ವಗೆನಾಡು ಮೇರೆಗೆ ಸಾಧನಾ ಪುರಸ್ಕಾರ ಕೊರದು ಸಮ್ಮಾನದ ಮರ್ಯಾದೆ ಮಲ್ತೇರು. ತಾಣೆ ಬಣ್ಸ್ ಸಂಘದ ಗುರ್ಕಾರ್ಯರು ಸುನಿಲ್ ಶೆಟ್ಟಿ ಪಾತಿರ್ದು ಯಕ್ಷಗಾನ ಪ್ರದರ್ಶನ ಬೊಕ್ಕ ಅಮೃತೇಶ್ವರ ಯಕ್ಷಗಾನ ಪ್ರತಿಷ್ಠಾನಗೂ ಎಡ್ಡೆಪ್ಪು ಬಯಕೇರು. ಅಶೋಕ್ ಎಂ ಶೆಟ್ಟಿ, ಪುಷ್ಪರಾಜ್ ಶೆಟ್ಟಿ, ತಾರಾ ಶೆಟ್ಟಿ ಪಾಲ್ದು ತೊಂದಿರು. ಚೌಕಿ ಪೂಜೆ ನಡಪಾದ ಆಟದ ಅಭಿಮಾನಿಲೆಗೆ ಬಿನ್ನಿರೆಗೆ ಪ್ರಾಯೋಜಕರಿಗೆ ಪ್ರಸಾದ ಕೊರದು ವೀರ ತರಣಿ ಸೇನಾ ವೀರ ಅಭಿಮನ್ಯು ಆಟ ನಡತಂಡು. ಕಲಾ ಅಭಿಮಾನಿಗಳು ನಿಖುಲ್ ಬತ್ತದು ಈ ಕಾರ್ಯಕ್ರಮಡು ಒಟ್ಟು ಸೇರಿದರೆ ಇಂಚಿನ ಕಾರ್ಯಕ್ರಮ ಏಪಲ ಆವಂದೆತ್ತಿನ ಅಂಡ ಮಾತ್ರ ಇಂಚಿನ ಕಲೆ ಒಂಜಿ ಒರಿಯರೆ ಸಾಧ್ಯ ಅಂಚಾದ ಯಾನ ಈತೆ ಪನ್ಪೆ ಬಂದುಲೆ ಯಕ್ಷಗಾನಗೂ ಸಹಕಾರ ಮಲ್ತದು ಪ್ರತಿ ಒರಿಲ ಇಂಚಿನ ಮೇಳಲು ನಮ್ಮ ಮುಂಬೈ ಮಹಾನಗರ ತಾನ ಇಂಚ ಉಪನಗರಗಳು ಬನ್ನಾಗ ನಮ್ಮ ದುಂಬು ಬತ್ತದು ಈ ಕಲೆಗೆ ಸಂಪೂರ್ಣ ಸಹಕಾರ ಕೊಡ್ದು ನಮ್ಮ ದುಂಬತ್ತದು ಈ ಭಾಸ್ಕರ ಅಳ್ವೇರು ಸತೀಶ್ ಅಳ್ವೇರು ಎಂಚ ದುಂಬತ್ತದು ಈ ಯಕ್ಷಗಾನ ಪ್ರಾಯೋಜಕತ್ವ ಮಲ್ತೇರ ಅಂಚನೆ ಅಕಲ್ಲ ಸಾಧ್ಯತ್ತಿನ ಮಟ್ಟಿಗೆ ಪ್ರಾಯೋಜಕತ್ವದ ಮಲ್ತದು ಈ ಕಲೆಯನ್ನು ಒರಿಪಾರೆ ನಮ್ಮ ಪೂರ ಪ್ರಯತ್ನ ಮಲ್ಪುಗ. ಇಡಗಿನಿತ ನಮ್ಮ ಕುಡ್ಲ ತೋಡು ವಾರ್ತೆಲು ಮುಗಿಡು ಸೋಲ್ಮೇಲೆ.